ಅದು ಗಂಗಾಧರ ಉಲ್ಲಾಲ್, ಅಡ್ವೊಕೇಟ್ ಗಂಗಾಧರ ಉಲ್ಲಾಲ್ರಾಗಲಿ, ಯೋಜ್ ಫಾರೂಕ್ ಆಗಲಿ, ದಿನಕರ್ ಉಲ್ಲಾಲ್ರಾಗಲಿ, ಅಲ್ಫ್ರೆಡ್ ಡಿಸೋಜ್ ಆಗಲಿ, ಉತ್ತಮನ್ ಹುಸೇನ್ ಆಗಲಿ, ಅದು ವಿಂಡತೆ ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ಕೂಡ ಕಮಿಟಿ. ಅವರು ಈ ಸಮಾಜದಲ್ಲಿ ನಿಷ್ಕಲಂಕರಾಗಿ ದುಡಿದವರು, ಯಾರು ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತವರು. ಅಂತ ಒಂದು ತಂಡವನ್ನು ನಾವು ಕಟ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಇವತ್ತು ಹಾಲಿ ಸದಸ್ಯರಾಗಿರುವಂತ ಸರಿಸುಮಾರು ಒಂದು 5 ಸದಸ್ಯರು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ಳಿಕ್ಕಿದ್ದಾರೆ 1-2 ದಿನಗಳಾಗಿ. ಅದು ಕೂಡ ನೀವು ಕಾಣಲಿಕ್ಕೆ ಇದ್ದೀರಾ. ಈ ಪ್ರದೇಶದಲ್ಲಿ ಆ ಹಿಂದೆ ಇದ್ದಂಥ ಜನತಾದಳದ ವೈಭವವನ್ನು ಮತ್ತೆ ಗಳಿಸಬೇಕು. ಈ ಉಳ್ಳಾಳದ ಮುನ್ಸಿಪಾಲಿಟಿಯನ್ನು ನಮ್ಮ ಕೈವಶ ನಾವು ಮಾಡಬೇಕು, ಒಂದು ಉತ್ತಮ ಆಡಳಿತವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಂದ ಗರಿಷ್ಠ ಮಟ್ಟದ ಪ್ರಯೋಜನವನ್ನು ನಾವು ಈ ಕ್ಷೇತ್ರದ ಜನಕ್ಕೆ ಪಡೆದುಕೊಳ್ಬೇಕಂತ ಹೇಳಿ ನಾವು ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ನಾಯಕರುಗಳ ಮಾರ್ಗದರ್ಶನದಲ್ಲಿ ಯಾವ ರೀತಿಯನ್ನು ಮುನ್ನಡೆಯ ಬಿಡಬೇಕೆಂಬ ಉದ್ದೇಶದಿಂದ ನಾವು ಸೇರಿದ್ದೇವೆ. ಇದಕ್ಕಾಗಿ ತಾವೆಲ್ಲ ನಾಯಕರುಗಳು ನೀಡುವಂತಹ ಮಾರ್ಗದರ್ಶನವನ್ನು ಆಲಿಸಿಕೊಂಡು ಈ ಪಕ್ಷದವನ್ನು 31 ವಾರ್ಡ್ಗಳಲ್ಲೂ ಕೂಡ ಪಕ್ಷದ ವಾರ್ಡ್ಗಳನ್ನು ನಾವು ಸಭೆಯನ್ನು ಕರಿಬೇಕು. ಪಕ್ಷದ ದೊಡ್ಡ ಬೃಹತ್ ಮಟ್ಟದ ಸಮಾವೇಶವನ್ನು ಸಂಘಟಿಸಬೇಕು ಮತ್ತು ನಾವು ಇಲ್ಲಿ ಆಡಳಿತವನ್ನು ಗಳಿಸಬೇಕು. ನಮಗೆ ಒಂದು ಅವಕಾಶವನ್ನು ಕೊಡ್ಲಿಕ್ಕಾಗಿ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಜನತೆಯಲ್ಲಿ ಮನವಿ ಮಾಡಿಕೊಳ್ಬೇಕು. ನಮಗೊಂದು ಅವಕಾಶ ಕೊಡಿ, ನಾವು ಒಂದು ಮಾದರಿ ಮುನ್ಸಿಪಾಲಿಟಿಯನ್ನು ನಿಮ್ಗೆ ಕೊಡ್ತೇವೆ ಅಂತೇಳಿ. ಈಗಿರುವಂತ ಜ್ವಲಂತ ಸಮಸ್ಯೆಗಳು ನೀವು ಕಾಣ್ತಾ ಇದ್ದೀರಾ. ಕಡಲ ಕೊರತೆ ಸಮಸ್ಯೆ ಆಗಲಿ, ಎಷ್ಟೋ ದಶಕಗಳಿಂದ ಅದನ್ನು ಪರಿಹರಿಸಲಿಕ್ಕೆ ಆಗಲಿಲ್ಲ. ಇವತ್ತು ಆಡಳಿತ ನಡೆಸಿದವರಿಗೆ, ಇಲ್ಲಿಂದ ಚುನಾಯಿತವಾಗಿ ಹೋದವರಿಗೆ ಅದನ್ನು ನಡೆಸಲಿಕ್ಕೆ ಆಗಲೇ ಇಲ್ಲ. ಪ್ರಥಮವಾಗಿ ಈ ಕಡಲ ಕೊರತೆ ಪ್ರಾರಂಭದ ಆದಾಗ ಸಮಸ್ಯೆ ತಲೆದೋರಿದಾಗ ನಮ್ಮ ಆಡಳಿತದಲ್ಲಿದ್ದ 1983-84ರಲ್ಲಿ ಸನ್ಮಾನ್ಯ ಶ್ರೀ ರಘುಪತಿಯವರು ಸಚಿವರಾಗಿದ್ದ ಸಮಯದಲ್ಲಿ ಪ್ರಥಮವಾಗಿ ಇಲ್ಲಿಯ ಕಡಲ ಕೊರತೆ ಪೀಡಿತ ಜನರಿಗೆ ನಾವು 48 ಹಕ್ಕುಪತ್ರ ಮತ್ತು ಅವರ ಮನೆಗಳನ್ನು ನಿರ್ಮಿಸಿಕೊಟ್ಟದ್ದು ಇರುವುದು ಆ ಜನತಾದಳದ ಸರ್ಕಾರಕ್ಕೆ. ಅದು ನರಿಂಗಾಣದಲ್ಲಿ ಇವತ್ತು ಕೂಡ ಅವರು ಒಳ್ಳೆಯ ವೆಲ್ ಪ್ಲಾನ್ಡ್ ಆಗಿ ಮನೆ ಕಟ್ಟಿಕೊಟ್ಟು ಅವರಿಗೆ ಆ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಆ ಕಡಲಕೊರತೆ ಕಡಲಕೊರತೆ ಸಮಸ್ಯೆ ಇರಲಿ, ಅಲ್ಲಿಂದ ನಿರ್ವಹಿಸಿದಂತಹ ಸಮಸ್ಯೆ ಇರಲಿ, ಅಥವಾ ಇಲ್ಲಿಯ ಡ್ರೈನೇಜ್ ಎಷ್ಟು ದಶಕದ ನೀವು ಕಾಣ್ತಾ ಇದ್ದೀರಾ. ಕೋರ್ಟ್ ಕೇಸ್ನಿಂದಾಗಿ ಇಲ್ಲಿಯ ಒಂದು ಅವೈಜ್ಞಾನಿಕವಾದಂತಹ ನಿರ್ಮಾಣಗಳಿಂದಾಗಿ ಇವತ್ತು ಆ ಡ್ರೈನೇಜಿನ ಸಮಸ್ಯೆ ಹಾಗೆಯೇ ಉಳಿದುಕೊಂಡಿದೆ. ಅದನ್ನೆಲ್ಲ ಪರಿಹರಿಸಲಿಟ್ಟಿದ್ದೇವೆ. ಅದು ಮಾತ್ರ ಅಲ್ಲ, ಇವತ್ತು ಆ ಫ್ಲೈಓವರ್ನಿಂದ ಉಲ್ಲಾಲವನ್ನು ಪ್ರವೇಶಿಸುವಂತಹ ಸ್ಥಳದಲ್ಲಿ ಇವತ್ತು ಫ್ಲೈಓವರ್ನ ಇಂದ ಇಳಿಯುವಂತ ಮತ್ತೆ ಹತ್ತುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಸಮಸ್ಯೆಯನ್ನು ಕೂಡ ನಾವು ಪರಿಹರಿಸಬೇಕಾಗಿದೆ. ಇದಕ್ಕೆಲ್ಲ ನಾವು ಒಂದು ತಂಡವಾಗಿ ಜಾತ್ಯತೀತ ಜನತಾದಳದ ನೇತೃತ್ವದಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇಲ್ಲಿಯ ಜನರಿಗೆ ನಾವು ಒಂದು ಉತ್ತಮ ಆಡಳಿತವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಬೇಕು. ನಾವು ಇವತ್ತು ಈ ಮಳೆಗಾಲದ ಸಮಯದಲ್ಲೂ ಕೂಡ ಕಾರ್ಯಕರ್ತರ ಸಭೆಯನ್ನು ಕರೆದು ಅದಕ್ಕಾಗಿ ಇನ್ನು ಮುಂದಿನ ತಿಂಗಳಲ್ಲಿ ಈಗ ಬೇಗ ಚುನಾವಣೆ ಬರುವ ಸಮಯ ಆದ ಕಾರಣ ಮುಂದಿನ ತಿಂಗಳಿಗೂ ದೊಡ್ಡ ಬೃಹತ್ ಮಟ್ಟದ ಸಮಾವೇಶ ನಡೆಸಲಿಕ್ಕಾಗಿದೆ. ಇನ್ನೊಮ್ಮೆ ತಮ್ಮೆಲ್ಲರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಮುಂದೆ ಈ ಸಭೆಯನ್ನು ನಮ್ಮ ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಅಧ್ಯಕ್ಷರಾದಂತಹ ಮೊಹಮ್ಮದ್ ಕುಂಜಿ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ.